ಕಳೆದೆರಡು ದಿನದಿಂದ ಸುರಿಯುತ್ತಿರುವ ಮಳೆಗೆ ಶಿರೂರಿನಲ್ಲಿ ಮೀನು ಸಾಕಣೆ ಘಟಕ ನದಿ ಪಾಲಾಗಿ 3 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ. ಸಮುದ್ರ ಮಟ್ಟದಲ್ಲಿ ಇರುವ ತಗ್ಗು ಪ್ರದೇಶವಾದ ಕಳಹಿತ್ಲುವಿನಲ್ಲಿ ಅಪಾರ ಹಾನಿ ಉಂಟಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳಹಿತ್ಲುವಿನಲ್ಲಿ ಹಾದು ಹೋಗುವ ಕುಂಬಾರ ನದಿಯ ಅಬ್ಬರಕ್ಕೆ ಅನೇಕ ದೋಣಿಗಳು ಹಾನಿಗೊಂಡಿವೆ. ಈ ನದಿಯಲ್ಲಿ ಮೀನು ಸಾಕಾಣಿಕೆಗೆ ಅಳವಡಿಸಿದ ಮೀನುಗೂಡು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿವೆ. ಅದರಲ್ಲಿ ಸಾಕಲಿಟ್ಟಿರುವ 2,000 ಮೀನುಗಳು ನದಿಯ ಪಾಲಾಗಿವೆ. ನದಿಯ ನೀರಿನ ಹರಿವು ತೀವ್ರ ಇರುವುದರಿಂದ ನದಿಯ ದಡದಲ್ಲಿರುವ ಮನೆಗಳು ಅಪಾಯದ ಅಂಚಿಗೆ ಸಿಲುಕಿವೆ.